ನಾನು ಸಮನ್ವಯ ಮತ್ತು ಸಮಸ್ಯೆ ಅದು ಬಂದಾಗ ಇರುವೇರು ಮಾತಿನ ವಿಷಯ ಕರೆಕ್ಟ್ ಉಂಟು ಅವು ಸಮಾನ ಕೆಲಸ ಓಲ ಅವು ಕೊಡ್ತಿ ಅವು 6 ಗಂಟೆ ಸಮರ್ಥ 2 ಗಂಟೆ ಸಮರ್ಥ ಬಂದು ಪ್ರಶ್ನೆ ಮೂಲಬಿಟ್ಟು ಆಯ್ತಾ ಯಾರು ಬೇತೇನೆ ನನ್ನ ಅಭಿಪ್ರಾಯ ಮಾಡೋ ಶಿವಾಯ ಅವು ಇರುವೇ ಇಲ್ಲ ಮುದ್ದುಮನೆ ಬಂದೆಲ್ಲ ಕರೆಕ್ಟ್ ಸಮ. ಹಾಗಾಗಿ ಮುದ್ದುಮನೆಯವರು ಅಗತ್ಯ ಅಂತ ಅವರು ಯುದ್ಧೋದ್ಭರಿತವಾಗಿ ಆಡಿದ ಮಾತಿಗೆ ನಮ್ಮ ಮನ್ನಣೆ ಇದೆ. ಅಂಚನೆ ಮೇಲೆ ಆಧಾರದಿಂದ ಬಣ್ಣ ಹೇಮಾಮಿ ಬಣ್ಣ ಎಲ್ಲ ಎಲ್ಲಕ್ಕೆ ಸಹಮತ ಆನಲ್ಲ ನಮ್ಮ ಪೂರ ಆಚಾರ್ಯ ನಾವೇನು ಆಲೋಚನೆ ಮಲ್ತದ್ದೇ ಮಲ್ಪಡೋ ಅಭಿಪ್ರಾಯ ಎಲ್ಲ ಸೂಚಾನೆ ಮತ್ತೆ 2-3 ಅಭಿಪ್ರಾಯ ಬಂದು ಎಲ್ಲ ಸಮನ್ವಯ ಭಾಷೆ ಮುಗಿಸ್ಬಿಡ. ಒಂದೇನೆ ಅದು ನಮ್ಮ ನಾಗರಾಧನೆ ಭಾರಿ ವಜೆ ಸರಳ ರೀತಿಯ ಪೂಜೆ ಅವು ಸಾಧಾರಣ 10-30 ವರ್ಷ ಇಜ್ಜಿ ಬೊಕ್ಕ ಅವರು ನಾಗಮಂಡಲ ಬರ್ತದೆ. ನಾಗಮಂಡಲ ಮಲ್ಪನೆ ಏರಕ್ಕೆ ಆ ಬಟ್ಟೆ ಹೋದ ಕೇರಿಗುಳ್ಳೆ ದೋಷ ಬರ್ತೀನಿ ದುಡ್ಡಿತ್ತಿನ ಸಮೃದ್ಧಿ ಜನಗಳಿಗೆ ದೋಷದಾರಿ ಬರ್ತೀನಿ ಅಥವಾ ಬಟ್ಟಿನಗಲಿದೆ ದೋಷ ಇಜ್ಜಿ ಹೆಂಗೆ ಗೊತ್ತಿದ್ದು ನಾಗಮಂಡಲ ಎಲ್ಲ ಬಟ್ಟೆ ಬಂದರೆ ಅಂತ ಕೇಳ್ತಿದ್ವಿ ಅವು ಪೂರ ತುಳಿದರಿಗೆ ಬರ್ತೀವಿ. ಹೌದೇ ಗಂಟೆ ನಮ್ಮ ಸತ್ಯನಾರಾಯಣ ಪೂಜೆ ನಿಜವಾಗಲೂ ಸತ್ಯನಾರಾಯಣ ಪೂಜೆ ಅಂಗಲೇ ಸಂಸ್ಕೃತಿ ಸೇರಿದಾತು ಅದೇ ನಾನು 10 ಗಂಟೆ ಭಾಗವಲ್ಲ ತಪ್ಪು ಅಲ್ಲ 100,000 ಪುನರುಂಟು ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮ ಸತ್ಯನಾರಾಯಣ ಮಾಡಿಬಿಟ್ಟ ಪುದರೀಚ್ ಒಡ ನಲ್ಲ ಎಲ್ಲ ಬರೋ ಪುಸ್ತಕ ತೂವಲಿಗಳು ಆ ಪುದರೀಚಿ ಹಾಗೆ ಅವ್ರದ್ದಾಗಿದ್ದ ಸತ್ಯನಾರಾಯಣ ನಮ್ಮ ಆರಾಧನಾ ಪ್ರಕಾರ ನನ್ನ ಅಭಿಪ್ರಾಯ ಪ್ರಕಾರ ಈ ಪ್ರಾಜೆಕ್ಟ್ ದೀಪದೊಳಗೆ ಬಸವ ಕರ್ತಿರತ್ತ ಅವೇನು ಪ್ರಚಾರ ಮಾಡೋಣ ಎಟ್ಟೆ ಮಾಲುವಲ್ಲಿ ಅವೇನು ನೆಟ್ಟ ಕೊಡೋದು ಹಾಗಾದ್ರೆ ಟೀಕೆ ಮಲ್ಪಟ್ಟು ಖಂಡಿತ ಟೀಕೆ ಅವರಿಗೆ ಪೂಜನೀಯರು ಆನಲ್ಲ ಅದೆಲ್ಲ ಕೆಲವು ಸರಿಗಿಡ ಬುದ್ಧುನ ಹಬ್ಬ ಅಗಳು ಒಂಜಿ ನಮ್ಮ ಮತ್ತೆ ಮಕ್ಕಳು ಬಂದಾಗ ಮತ್ತೆ ಬರ್ತಾರೆ ಅಗಳು ಪಡ್ಲಕ್ಕೆ ಕುಲ್ಲು ಎಂಬುಲ್ಲಕ್ಕ ಮುಂತ ಪೂರ ಅಧಿಕಾರಗಳ ಕೈಗೆ ಬರ್ತದೆ ಐತೆ 7 ಸುತ್ತು ದೇವ್ರ 14 ಸುತ್ತು ಮಾಡೋದು ಬಟ್ಟೆ ಮಾಡ್ತಾರೆ ಧರ್ಮೇಚ ತೇಚ ಕಾಮೇಚ ನಾತಿಚರ ಇಂದ ಮಂತ್ರ ಉಂಟು ಆಯ್ತು ಇವರನ್ನೆಲ್ಲ ಬಂದ್ಬಿಡಿಯೋದು ಸೇರಿಗಾಲವಾಗಿ ಅಂತೇಳಿ ಧ್ಯಾನ ಮುಖದ ಮಂತ್ರ ಅನೆಗಳು ಬರ್ತದೆ ಅವೇನು ಅಧ್ಯಯನ ಮಾಡ್ತದೆ ಈಗ ಸಮರ್ಪಕವಾಗಿ ಕೆಲಸ ಮಾಡ್ತಾರೆ ಎಂಬುದು ಅದನ್ನೆಲ್ಲ ಅವ್ರು ಸ್ವಾಗತ ಮಲ್ಪೋಡು ಧ್ಯಾನಾಗ ಇನಿಕೊರಡು ಮಂತ್ರದ ಅರ್ಥ ಆ ಕೆಲಸ ಹಾಕೋದು ಬೇಗ ಹಾಕೋದಿನ ಮಂತ್ರ ಏಕಲ್ಲ ಅರ್ಥ ಏಕಲ್ಲ ಅರ್ಥ ಅಂದ್ರೆ ಮಂತ್ರ ಅಗಳು ಮಾಡ್ತು ದೇವರು ಮಿಚ್ಚಿಸುವರು ಮಾಡ್ತು ಏಕಲ್ಲ ಅಭಿಪ್ರಾಯ ದುಂಬಂಚತ್ತು ಗುರುಕಾರೆ ಪಂಪೆ ಇಲ್ಲದ 10-30 ಜನ ಸಂಸಾರ ಮತ್ತೆ ರೆಗ್ಗಳು ಮಲ್ಲೆ ಹಾಕ್ತಾರೆ ಅವರು ಆ ಸಮಯ ಕೆಲವು ಜನ ಕೇರಳ ದಿನಗಳು ಹೋಗ್ತಾರೆ ಪೋಕಲಿನಗಳು ಹೋಗ್ತಾರೆ 2 ಸರಿ ಮಾಡಿ 5 ಸರಿ ಮಾಡ್ಬೇಕು 2 ಸರಿ 3 ಸತ್ತಿನ ಬಟ್ಟೆಗೆ ಹೇಳ್ತೀರ ಅವ ಮಂಚಾಡು ಗುರಿನಾಯ ಸಂಬಂಧನ ಇಂಕಲ ಸಮ ಇಂಕಲ ಸಮ ಅಂಚ ಮಾಡಿ ಕಾಯ ಸಮಾಪ್ತಿ ಏರು ಗಲಾಟೆ ಬಂದು ನ್ಯಾಯ ಸಮಾಪ್ತಿ ಆ ಕಾಲ ಕೈ ಹೋಗಿ ಎದ್ದು ಸತ್ಯದ ಜನಗಳು ಎಂಕಲ ಪ್ರಸಾದಗೊಂಡಾಗ ದೈವ ಮಾಡ್ಕೊಡು ಸತ್ಯ ಅಲ್ಪವ ಕೀರ್ತಿ ಬೆಲೆಪವ ನಿತ್ಯ ಸತ್ಯ ಐತಿ ಕೀರ್ತಿ ಎಲ್ಲ ಐತಿ ಆ ದೈವದ ನಂಬಿಕೆ ಬಂದಾಗ ಆಡಂಬರ ಗರ್ನಲು ಬೇಡಿ ಗಿಡಿ ಮಾಡ್ತಾರೆ ಆ ವೈದಿಕ ವಿಚಾರಗಳು ತಪ್ಪು ಅಗಳು ಬಗ್ಗೆ ಮಸ್ತ್ ಸುಧಾರಣೆ ಆಗ್ತಿತ್ತು ಒಂದು ಕೆಲಸ ಒಂದು ದೇವಸ್ಥಾನ ಒಂದು ಕೆಲಸ ಮಾಡಾಗ ರಥ ಕಟ್ಟನಾಗ ಆಚಾರಿ ಬಗ್ಗ ಬೀದಿಗೆ ಬರ್ತಾರೆ ಗುಲಾಲನಗಳು ಆಚಾರ್ಯರು ಮಲ್ಪರೆ ಶುದ್ಧ ಮಲ್ಪರೆ ಮಡಿವಾಲನಗಳು ಏತೇದು ಕೆಲಸ ಇಡೀ ನಮ್ಮ ತುಳುನಾಡಿನ ಏತು ಸಮಾಜ ಉಂಟು ಆ ಪೂರಾ ಸಮಾಜವನ್ನು ದೇವಸ್ಥಾನ ಸೇರ್ಬೋದು ಮಾತಾಡೋದು ಗರ್ನಾಂತ ಸಾಯಿಬಾಗಲೇ ಬರು ಅಂಚನ ಅನ್ಯವಾದಿಯರನ್ನ ಸೇರ್ಬೋದು ಎಷ್ಟು ಸಂಸ್ಕೃತಿ ಯಾಕಂದ್ರೆ ತುಳುನಾಡಿನ ಸಂಸ್ಕೃತಿ ಇತ್ತ ಕೋಮು ದಳೂರಿ 11 ಉಂಟು ಲೆಕ್ಕ ಕಾರಣ ಒಂದು ಇಂಚಿನ ಸಂಕುಚಿತ ಭಾವನೆ ಬರ್ತದೆ ಶಾಸ್ತ್ರ ಗೊತ್ತಾದ್ರೆ ಆಚರಣೆ ಮಾಡ್ಕೊಂಡು ಗೊತ್ತಂದ್ರೆ ಆಚರಣೆ ಮಾಡ್ಕೊಂಡವರಿ ಬಟ್ ತಿಥಿ ಮಾಡ್ಕೊ ವರ್ಷ ಆಮೇಲೆ ತಿಥಿ ಮಾಡ್ಕೊಂಡು ಪುಚ್ಚಾಗಿ ಬಾಯಿ ಮಾಡೋದು ಕಪ್ಪು ಪುಚ್ಚ ಆಗ ಆ ಪುಚ್ಚರ ಗಟ್ಟಿನ ಬಂದು ಕಟ್ಟೋದಿರ್ತೇವೆ ಆರು ಪಕ್ಕ ತೀರು ಬಾಯಿ ಪಕ್ಕ ಪುಚ್ಚರ ಕಾಯ್ತಾರೆ ಆಮೇಲೆ ಬಗೆ ತಿಥಿ ಮಾಡ್ಕೊಂಡಾಗ ಇಲ್ಲ ಕಪ್ಪು ಪುಚ್ಚ ಇಜ್ಜಿ ಇಡೀ ಊರುಗೊಳಗಡೆ ನಾಡ್ದು ಓಲಾಜಿ ಕಪ್ಪು ಪುಚ್ಚ ನಾಡ್ಬೇಕು ಕಟ್ ಮಾಡ್ಬಿಟ್ಟು ನಾವು ಬಿಟ್ಟ ದೇವರಿರ್ತೇವೆ ಯಾಕೆಂದ್ರೆ ಮುಂದೆ ಆಗಪ್ಪ ಆಗಿದ್ದು ಗೊತ್ತೇನೆ ಆಮೇಲೆ ಬರ್ತಿರ್ತೇವೆ ಅಂಚೆ ನಮ್ಮ ಅವರೇ ಬರೀತೀವಿ ಒಂದು ಒಳ್ಳೆ ಇದ್ದಾರೆ ಬಟ್ಟೆ ಬಟ್ಟೆ ಮೂಲ ಅಧಿಕಾರ ಲಗ್ನ ಬಂದಾಗ ಆಗಿ ಬಟ್ಟರೆ ಅದಾವು ಅಥವಾ ಬಟ್ಟೆ ಬಿಡ್ಬೇಕು ಅವನು ಈ ಸುತ್ತ ಬಟ್ಟೆ ಇಂಚಿನ ಉದ್ದೇಶ ಏನು ಸಪ್ತ ಬಾರಿ ಬಟ್ಟೆ ಇಂಚಿನ ಆಯ್ತಾ ಅರ್ಥ ಒಕ್ಕ ಇಂಚಿ ಅಗ್ನಿ ಸಾಕ್ಷಿ ಮಾಡ್ಕೊಂಡು ದಯಾಗಿ ಇಂಚ ಪೂರ ಬಂದಾಗ ಬಿಡ್ಪದ ಹೊಂಟೆ ನಾವು ಸಮರ್ಪಕವಾಗಿ ಪುರೋಹಿತರು ಕೊಂಡೋಗಿ ಎಲ್ಲ ಲೆಕ್ಕ 125 ಜನ ತಿಪ್ಪೇರಾಜ್ಯಕ್ಕೆ ಸಂದೇಹ ಆಯ್ತು ಆ ವಿಚಾರ ನಾವು ಪಣ್ಣ ನಮ್ಮ ಆಗಲಿ ಟೀಕೆ ಮಾಡ್ಕೊಂಡು ಟೀಕೆ ಖಂಡಿತ ಮಾಡ್ಬೋದು ಆಗಲ್ಲ ಉದ್ಯೋಗ ನಮಗೆ ಅಭಿವೃದ್ಧಿಯ ಸಾಧ್ಯನೇ ಇತ್ತು ನಮಗಿಂತ ಜನರು ಬರ್ತಿನ ಮರಣ ಊಟ ಪೂರ ಇಲ್ಲ ನಮ್ಮದು ಬಟ್ಟೆ ತುಂಬ ಅಂಚೆ ತುಂಬ ಮಡಿಯೋರಾಗುತ್ತಿದ್ದೇವೆ ಹಾಗೂ ಜನರನ್ನು ಬರ್ತಿನ ಮರಣ ಊಟಲ್ಲ ಅಗಲವೇ ಶುದ್ಧಾಚಾರಣೆ ಸಮಾಧಾನ ಹೊಂದಿತ್ತು ಕಾಲ ಪರಿವರ್ತನಶೀಲ
ಇಂಥ ಕಾಲದ ಒಳಗಡೆ ನಮ್ಮ ಒಟ್ಟಾದ ಏನಾಗತ್ತ ವಿಷಯ ನಿನ್ನ ಅಭಿಪ್ರಾಯ ನಗರಗಳಲ್ಲಿ ಇನಿ ದೊಡ್ಡ ವಿಷಯದ ಸಂಗ್ರಹ ಮಾಡ್ತದೆ ವಿಶ್ವಸ್ಮರ ಅಭಿಪ್ರಾಯ ವ್ಯಕ್ತವಂತಿನ ಇವೇನು ಮಹಿಳೆಯರನ್ನ ನಾನು ಅಭಿನಂದಿಸ್ತಾರೆ ಅಂಜನೆಯ ಮಹಿಳೆಯರಿಗೆ ವೇದಿಕೆಯಲ್ಲಿ ಕಲ್ಪನೆ ಸಾಯಿನಾಥ ಮಿತ್ರಮಂಡಳಿ ಸಮಸ್ತ ಪದಾಧಿಕಾರಿಗಳಿಗೆ ಅಭಿನಂದನೆ ಸಮರ್ಪಣೆ ವಂದನೆ ಸಮರ್ಪಣೆ 2 ಮಾತೇ